ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳಿರುವ ಶಂಕೆಯಲ್ಲಿ ತಪಾಸಣೆ ನಡೆಸಲು ಮುಂದಾದ ಜೈಲು ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ನಡೆಸಿದ್ದಾರೆ. ಸೋಮವಾರ ರಾತ್ರಿ 7:30 ಸುಮಾರಿಗೆ ಈ ಘಟನೆ ನಡೆದಿದ್ದು, ರಾತ್ರಿ ಊಟ ಪೂರೈಕೆ ಮಾಡಿದ ಬಳಿಕ ಜೈಲು ಅಧೀಕ್ಷಕ ಎಂಎಚ್ ಶೇಖ್ ಖಾನ್ ನೇತೃತ್ವದಲ್ಲಿ ತಪಾಸಣೆ ಆರಂಭಿಸಲಾಗಿತ್ತು. ಜೈಲಿನಲ್ಲಿ ಎ ಮತ್ತು ಬಿ ಬ್ಲಾಕ್ ಎಂಬ 2 ಬ್ಲಾಕ್ಗಳಿದ್ದು, ಎ ಬ್ಲಾಕ್ನಲ್ಲಿ ಮುಸ್ಲಿಂ ಕೈದಿಗಳನ್ನ ಹಾಗೂ ಬಿ ಬ್ಲಾಕ್ನಲ್ಲಿ ಹಿಂದೂ ಕೈದಿಗಳನ್ನ ಇರಿಸಲಾಗುತ್ತದೆ. ಜೈಲು ಸಿಬ್ಬಂದಿ ಎ ಬ್ಲಾಕ್ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿನ ಕೈದಿಗಳು ಸಿಬ್ಬಂದಿಗಳ ಒಳ ಬಾರದಂತೆ ತಡೆ ಒಡ್ಡಿದ್ದು, ಪಾತ್ರ ಹಾಗೂ ಅಲ್ಲಿದ್ದಂತಹ ಇನ್ನಿತರ ವಸ್ತುಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ದೂರಲಾಗಿದೆ. ಜೈಲಿನಲ್ಲಿ ಹಿಂದೆ ರೇಡ್ ಮಾಡಿದ ವೇಳೆ ಮೊಬೈಲ್ ಫೋನ್ ಹಾಗೂ ಗಾಂಜಾ ಸಹಿತ ಅನೇಕ ನಿಷೇಧಿತ ವಸ್ತುಗಳು ಪತ್ತೆಯಾಗಿತ್ತು. ಈ ಹಿನ್ನೆಲೆ ರೂಟೀನ್ ಆಗಿ ತಪಾಸಣೆ ಮಾಡ್ತಾ ಇದ್ದು, ಸೋಮವಾರದ ತಪಾಸಣೆ ವೇಳೆ ಹಲ್ಲೆ ನಡೆಸಲಾಗಿದೆ ಎಂದು ಎ ಬ್ಲಾಕ್ನ ಎಲ್ಲ ಆರೋಪಿಗಳ ಹೆಸರಿನೊಂದಿಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.